ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ನಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತದೆ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂದಂತೆ ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು. ಇಂಚು ಇಂಚಿನಲ್ಲಿ ನಾವು ಪ್ರಾಣನ ಕಳ್ಕೊತೀವಿ, ಇಂಚು ಇಂಚಿನಲ್ಲಿ ಪ್ರಾಣಾಪಾಯದಿಂದ ಪಾರಾಗ್ತೀವಿ. ಅಂತಹ ಸಂದರ್ಭಗಳನ್ನು ನೀವು ನೋಡಿದರೆ ನಿಜಕ್ಕೂ ಅಚ್ಚರಿ ಅನಿಸುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಹದೇ ಇಂಚಿನಲ್ಲಿ ಪ್ರಾಣಾಪಾಯದಿಂದ ಪಾರಾದಂತಹ ವ್ಯಕ್ತಿಗಳ ಕೆಲವೊಂದು ಅಚ್ಚರಿಯ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಮರುಕ್ಷಣ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ಗೊತ್ತಿರೋದಿಲ್ಲ. ಎಷ್ಟೇ ನಾವು ಭವಿಷ್ಯ ಗೊತ್ತಿದ್ದರೂ ಸಹಿತ ಮರುಕ್ಷಣ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಅಂತ ಗೊತ್ತಾದರೆ ನಾವು ನಿಜಕ್ಕೂ ದೇವರಾಗಿ ಬಿಡುತ್ತೇವೆ. ಅಂತಹ ಒಂದು ಘಟನೆಯನ್ನ ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರಬಹುದು, ಒಬ್ಬ ವ್ಯಕ್ತಿ ಬೈಕಲ್ಲಿ ಬರ್ತಾ ಇದ್ದಾನೆ. ಅಚಾನಕ್ ಆಗಿ ಅವನ ಮುಂದೆನೆ ಒಂದು ಸುತ್ತಿಗೆ ಬೀಳುತ್ತದೆ. ಅದು ಏನು ಮುಗಿಲಿಂದ ಬಿತ್ತೋ, ಆಕಾಶದಿಂದ ಬಿತ್ತೋ, ಮರದಿಂದ ಬಿತ್ತೋ ಯಾರಿಗೂ ತಾನೇ ಗೊತ್ತಿಲ್ಲ. ಆದ್ರೆ ಅವನ ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ಇದರಿಂದ ನಾವು ಕಲಿಬೇಕಾಗಿರೋದು ಒಂದೇ ಸ್ನೇಹಿತರೆ, ಏನೇ ಇದ್ರೂ ಯಾವಾಗಲೂ ನಾವು ಗಾಡಿ ಮೇಲೆ ಹೋಗುವಾಗ ಹೆಲ್ಮೆಟ್ ಅನ್ನ ಹಾಕಬೇಕೆಂದು. ಇನ್ನು ಈ ಘಟನೆ ನೋಡಿ, ಇದು ನಡೆದಿದ್ದು ಆಸ್ಟ್ರೇಲಿಯಾದ ಒಂದು ಸಮುದ್ರದ ದಡದಲ್ಲಿ. ಇಬ್ಬರು ಗಂಡ ಹೆಂಡತಿ ಒಂದು ಚಿಕ್ಕದ ಬೋಟ್ನಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಅದರ ಎದುರುಗಡೆನೆ ಒಂದು ದೊಡ್ಡ ಶಿಪ್ ಇವ್ರ ಮುಂದೆ ಬರುತ್ತದೆ. ಇವರು ಸಿಗ್ನಲ್ ಮಾಡಿ ಕೂಡ ಹೇಳ್ತಾರೆ, ನಾವು ಇದ್ದೀವಿ, ಬರಬೇಡಿ ಅಂತ, ಚೇಂಜ್ ಮಾಡಿ ಡೈರೆಕ್ಷನ್ ಅಂತ. ಆದ್ರೆ ಈ ಶಿಪ್ ಬ್ರೇಕ್ ಫೇಲ್ ಆಗಿರ್ಬೇಕು. ಅದಕ್ಕೆ ಆ ಶಿಪ್ ಡ್ರೈವರ್ಗೆ ಏನು, ಕ್ಯಾಪ್ಟನ್ಗೆ ಏನು ಮಾಡಕ್ಕೆ ಆಗಿಲ್ಲ. ಇವರು ಮೇಲೇನೆ ಎಗರಿ ಬಿಟ್ಟಿದ್ದಾನೆ. ಪುಣ್ಯಕ್ಕೆ ಅದೇ ಟೈಮಲ್ಲಿ ಸರಿಯಾಗಿ ಇವರು ಜಂಪ್ ಹೊಡೆದಿದ್ದಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿದ್ರ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆಗಲೇ ಹೆಣವಾಗಬೇಕಾಗಿತ್ತು. ಇದರಿಂದ ಗೊತ್ತಾಗುತ್ತೆ ನಮ್ಮ ಟೈಮು ಅಂತ. ಚಿಕ್ಕ ಚಿಕ್ಕ ಪ್ರವಾಹಗಳೇ ಕೊಚ್ಕೊಂಡು ಹೋಗ್ತವೆ. ಅಂಥದ್ರಲ್ಲಿ ಸುನಾಮಿ ಅಂತ ಬಂದ್ಬಿಟ್ರೆ ಮುಗ್ದೇ ಹೋಯ್ತು. ಮನುಷ್ಯ ಅಲ್ಲ, ಪ್ರಾಣಿಗಳಲ್ಲ, ಇಡೀ ಊರೇ ಹೋಗ್ಬಿಡುತ್ತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀರಿನ ಜೊತೆ ಬೆಂಕಿ ಜೊತೆ ಯಾವತ್ತೂ ಚಲ್ಲಾಟ ಆಡಬಾರ್ದು ಅಂತ. ಆದ್ರೂ ಕೂಡ ಒಮ್ಮೊಮ್ಮೆ ಜನರಿಗೆ ಪೇಷನ್ಸೇ ಇರೋದಿಲ್ಲ. ಇಲ್ಲೊಬ್ಬ ವ್ಯಕ್ತಿ ನೋಡಿ, ಸ್ವಲ್ಪ ಕಡಿಮೆ ಆಯ್ತು ಅಂತ ಮುಂದೆ ಬಂದ್ಬಿಟ್ಟಿದ್ದಾನೆ. ಆಮೇಲೆ ಮತ್ತೆ ಎದ್ದಕ್ಕಿದ್ದ ಹಾಗೆ ಪ್ರವಾಹ ಜಾಸ್ತಿ ಆಗಿದೆ, ಮತ್ತೆ ವಾಪಸ್ಸು ಹಿಂದೆ ಹೋಗಿದ್ದಾನೆ. ಯಾವುದಕ್ಕೂ ನಾವು ಇಂಥ ಸಮಯದಲ್ಲಿ ಕಾಯ್ದುಕೊಳ್ತಬೇಕು. ಮುಂದೆ ನೋಡ್ತಿದ್ರು ಸಹಿತ ನಾವು ಯಾವತ್ತೂ ಜೀವನದ ಜೊತೆ ಆಟ ಆಡಬಾರ್ದು. ಇನ್ನು ಈ ವಿಡಿಯೋ ನೋಡಿದ್ರೆ ನಿಜಕ್ಕೂ ಗಾಬರಿ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಟ್ರಕ್ಗಳನ್ನ ಓಡಿಸ್ತಾರೆ ರೋಡ್ ಮೇಲೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯ ಟ್ರಕ್ಕು ಸಿಗ್ನಲ್ ಮೇಲೆ ಬಂದು ನಿಂತುಕೊಳ್ಳಕ್ಕೂ ಬ್ರೇಕ್ ಫೇಲ್ ಆಗಿ ಹೋಗಿದೆ. ಅಂಥದ್ರಲ್ಲೂ ಆ ವ್ಯಕ್ತಿ ಕಂಟ್ರೋಲ್ ಮಾಡಿ ಹಾಗೆ ಹೀಗೆ ಜಿಗ್ಜಾಗ್ ಮಾಡಿ ಆ ಟ್ರಕ್ ಅನ್ನ ಓಡಿಸಿದ್ದಾನೆ. ಪುಣ್ಯಕ್ಕೆ ಹೇಳಬೇಕು ಅಂದ್ರೆ ಆ ಟ್ರಕ್ ಇಂದ ಯಾರಿಗೂ ಕೂಡ ಹಾನಿಯಾಗಿಲ್ಲ. ಆಮೇಲೆ ಆರಾಮಾಗಿ ಹೋಗಿದ್ದಾನೆ. ಇದನ್ನೇ ಅನ್ನೋದು ಸ್ನೇಹಿತರೆ ಕಿಸ್ಮತ್ತು ಅಂತ. ಟೈಮ್ ಚೆನ್ನಾಗಿರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಎಲ್ಲ ಮುಂದೆ ಇರುವಂತಹ ಚಿಕ್ಕ ಚಿಕ್ಕ ಗಾಡಿಗಳಾಗ್ಲಿ ನುಚ್ಚು ನೂರಾಗಿ ಹೋಗ್ತವೆ. ಪುಣ್ಯಕ್ಕೆ ಇಲ್ಲಿ ಏನಾಗಿಲ್ಲ. ಅದು ದೇವರ ಕೃಪೆ ಅಂತಾನೆ ಹೇಳ್ಬೋದು. ಸಾವನ್ನ ಕಣ್ಣಾರೆ ಮುಂದೆ ನೋಡೋದು ಅಂತಾರಲ್ಲ, ಇದೇ ನೋಡಿ ಸ್ನೇಹಿತರೆ, ಕಣ್ಣಾರೆ ಸಾವನ್ನ ನೀವು ಈ ರೀತಿ ನೋಡಬಹುದು. ಇನ್ನು ಕಿಸ್ಮತ್ಗೆ ಇನ್ನೊಂದು ಎಕ್ಸಾಂಪಲ್ ಇಲ್ಲಿದೆ. ಈ ಹುಡುಗಿ ಕಾಸಿನೋಗೆ ಹೋಗಿದ್ದಾಳೆ. 1 ಲಕ್ಷ ರೂಪಾಯಿ. ಆ ಸೆಂಟರ್ ಪಾಯಿಂಟ್ ಅಲ್ಲಿ ಆರೋನ ಹಾಕಿದ್ರೆ 1 ಲಕ್ಷ ರೂಪಾಯಿ ಬೆಟ್ಟಿತ್ತು. ಇವಳು ಫಸ್ಟ್ ಟೈಮು ಒಂದೇ ಒಂದು ಆರೋನ ಹಾಕಿದಾಳೆ. ಅವಳಿಗೆ ಗಾಬರಿ ಆಗ್ತಾ ಇದೆ, ಅವಳಿಗೆ ವಿಚಿತ್ರ ಅನಿಸ್ತಾ ಇದೆ. ಸೆಂಟರ್ ಆಫ್ ದಿ ಪಾಯಿಂಟ್ ಅವಳ ಆರೋ ಹೋಗಿ ಸ್ಟಕ್ ಆಗಿದೆ. ನಿಜಕ್ಕೂ ಇಲ್ಲಿ ಅವಳು ಗೆದ್ದಿದ್ದು ಬರೋಬ್ಬರಿ 1 ಲಕ್ಷ. ಇನ್ನು ಈ ವ್ಯಕ್ತಿ ನೋಡಿ, ಎಷ್ಟೋ ಜನ ನೀವು ಅಂದ್ಕೊಂತಾ ಇರೋದು ಕೇಳಿರ್ಬೋದು, ಟೈಮ್ ಚೆನ್ನಾಗಿಲ್ಲ ಗುರು, ಟೈಮ್ ಚೆನ್ನಾಗಿಲ್ಲ ಅಂತ. ಆದರೆ ಟೈಮ್ ಚೆನ್ನಾಗಿತ್ತು ಅಂದರೆ ಏನೇ ಆದರೂ ಒಳ್ಳೆಯದೇ ಆಗುತ್ತದೆ. ಈ ವ್ಯಕ್ತಿ ನೋಡಿ, ಇಲ್ಲಿ ಇವನು ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ದಾನೆ. ಮಳೆ ಜೋರಾಗಿ ಬರ್ತಾ ಇದೆ, ಮಿಂಚು ಗುಡುಗು ಆಗ್ತಾ ಇದೆ. ಅಷ್ಟರಲ್ಲೇ ಅವನ ಪಕ್ಕದಲ್ಲಿ ಜೋರಾಗಿ ಒಂದು ಮಿಂಚು ಬಿದ್ದಿದೆ. ಆಮೇಲೆ ಅವನಿಗೆ ಗೊತ್ತಾಗಿದ್ದು ಕ್ಷಣಾರ್ಧದಲ್ಲಿ ಅವನು ಆ ಮಿಂಚಿನಿಂದ ಪಾರಾಗಿದ್ದಾನೆ. ಒಂದು ವೇಳೆ ಸ್ವಲ್ಪ ಆಚೆ ಈಚೆ ಆಗಿದ್ರೆ ಅವನಿಗೆ ಆ ಮಿಂಚು ಬಂದು ಬೀಳುತ್ತಿತ್ತು, ಅವನಿಗೆ ಗಾಯ ಆಗ್ತಿತ್ತು, ಸಾವು ಕೂಡ ಆಗಬಹುದಾಗಿತ್ತು. ಹೌದು ಸ್ನೇಹಿತರೆ, ಅಂತಹ ಕ್ಷಣಾರ್ಧದಲ್ಲಿ ಜೀವನ ಉಳಿಸ್ಕೊಂಡಿರೋದು, ಜೀವನ ಗಳಿಸಿರೋದು
ಜೀವನ ಕಳ್ಕೊಂಡಿರೋ ಉದಾಹರಣೆಗಳು ಸಾವಿರಾರಿವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿವರೆಗೆ ಟೇಕ್ ಕೇರ್.